ಮಹದೋಬಾರ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಾಲಯದಲ್ಲಿ ವರ್ಷಂಪ್ರತಿ ನಡೆಯುವ ಕಾಲಾವಧಿ ಜಾತ್ರೋತ್ಸವದ ಪ್ರಯುಕ್ತ ಭಜನಾ ಉಲ್ಪೆ ಮೆರವಣಿಗೆ, ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು. ಇದರೊಂದಿಗೆ ನೂತನವಾಗಿ ಸಮರ್ಪಣೆಯಾಗಲಿರುವ ಪಲ್ಲಕ್ಕಿ ಮೆರವಣಿಗೆಯೂ ನಡೆಯಿತು. ಸಂಜೆ ವಿಟ್ಲ ದೇವತಾ ಸಮಿತಿ ವತಿಯಿಂದ ಕೇಪುವಿನ ಮಲರಾಯ ದೈವದ ಭಂಡಾರಕ್ಕೆ ಸಮರ್ಪಿಸುವ ನೂತನ ಪಲ್ಲಕ್ಕಿಯೊಂದಿಗೆ ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ, ಭಜನಾ ಉಲ್ಪೆ ಮೆರವಣಿಗೆ ನಡೆಯಿತು. ಬಳಿಕ ಪಲ್ಲಕ್ಕಿಯನ್ನು ಸಮರ್ಪಿಸಲಾಯಿತು. ವಿಟ್ಲ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿಯಿಂದ ಮಾಣಿಲ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಕಣಿಯೂರು ಮಹಾಬಲ ಸ್ವಾಮೀಜಿ ಉಪಸ್ಥಿತಿಯಲ್ಲಿ ಹೊರಟ ಮೆರವಣಿಗೆಯಲ್ಲಿ ಆರ್ಕೆ ಆರ್ಟ್ಸ್ನ ರಾಜೇಶ್ ವಿಟ್ಲ ಮಾರ್ಗದರ್ಶನದಲ್ಲಿ ಕುಣಿತ ಮೆರವಣಿಗೆ, ದೇವಸ್ಥಾನದ ಸಮಿತಿ ವತಿಯಿಂದ ಬೇತಾಳ ಸ್ಯಾಕ್ಸೋಫೋನ್, ಧ್ವಜ, ಬೆಳ್ಗುಡೆ, ಪೂರ್ಣಕುಂಭ, ಬೇತಾಳ, ಫಲವಸ್ತು, ವಿವಿಧ ಭಜನಾ ತಂಡದಿಂದ ಭಜನಾ ಸಂಕೀರ್ತನೆ, ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ಸಾಗಿ ಬಂತು. ಈ ಬಾರಿ ಮೊದಲ ಬಾರಿಗೆ ಮುಂದಾಲತಾಯ ಮೂಲಸ್ಥಾನದಿಂದ ದೈವದ ಭಂಡಾರ ಪಂಚಲಿಂಗೇಶ್ವರ ಕ್ಷೇತ್ರಕ್ಕೆ ಆಗಮಿಸಿದೆ. ಈ ಸಂದರ್ಭ ವಿಟ್ಲ ದೇವತಾ ಸಮಿತಿ ಅಧ್ಯಕ್ಷ ರಾಧಾಕೃಷ್ಣ ನಾಯಕ್, ಕಾರ್ಯದರ್ಶಿ ಗೋಕುಲ್ದಾಸ ಶೆಣೈ, ಎಂ ನಿತ್ಯಾನಂದ ನಾಯಕ್, ಕೃಷ್ಣಯ್ಯ ಕೆ, ಜಗನ್ನಾಥ್ ಸಾಲಿಯಾನ್, ಶ್ರೀಮಂತರ ಜೈನ್, ರಾಮದಾಸ್ ಶೆಣೈ, ಅರುಣ್ ಎಂ ವಿಟ್ಲ, ರಮನಾಥ್ ವಿಟ್ಲ ಮತ್ತಿತರರು ಉಪಸ್ಥಿತರಿದ್ದರು. ವಿಟ್ಲದ ಪಂಚಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಸಂದರ್ಭದಲ್ಲಿ ವರ್ಷ ಬೆಳಗಾತದಿಂದ ಸಾಯಂಕಾಲ ಧ್ವಜಾರೋಹಣ ಆಗತಕ್ಕಂಥ ಸಂದರ್ಭದಲ್ಲಿ ಹರಿನಾಮ ಸಂಕೀರ್ತನೆ ನಡೆದು ಬಸ್ದಿಯಿಂದ ಸಾಯಂಕಾಲ ಉಲ್ಪ ಮೆರವಣಿಗೆ ಹೋಗುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಜನಾರ್ಥಿಗಳು ಮತ್ತು ಗ್ರಾಮಸ್ಥರು, ಎಲ್ಲ ಸೀಮೆಯ ಭಗವದ್ಭಕ್ತರು, ಭಜನಾ ಮಂಡಳಿಗಳು ಸಂಕೀರ್ತನೆ ಸೇವೆಯಲ್ಲಿ ಪಾಲ್ಗೊಂಡು ಉಲ್ಪ ಮೆರವಣಿಗೆಯನ್ನು ಕಳೆದ 4 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ವಿಶೇಷವಾಗಿ ಇವತ್ತು ಹೊಸ ಪಲ್ಲಂಕಿ ಭಕ್ತಾದಿಗಳು ಕೊಟ್ಟಂಥ ಪಲ್ಲಂಕಿಯ ಶೋಭಾಯಾತ್ರೆ ಕೂಡ ಇದರ ಜೊತೆಯಲ್ಲಿ ನಡೀಲಿಕ್ಕಿದೆ. ಅದೇ ರೀತಿ 2 ಕಡೆಯ ದೈವದ ಭಂಡಾರಗಳು ಕೂಡ ಆಗಮಿಸಿ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಲಿಕ್ಕಿದೆ. ಮತ್ತು ಭಜನಾರ್ಥಿಗಳು ಭಜನಾ ನರ್ತನವನ್ನು ಮಾಡಿಕೊಂಡು ಭಜನಾ ಕಾರ್ಯಕ್ರಮದಲ್ಲಿ ಮುನ್ನಡೆಯಲಿಕ್ಕಿದ್ದಾರೆ. ಈ ಸಲದ ಕೊರೋನಾ ಸಾಂಕ್ರಾಮಿಕ ರೋಗದ ಸಂಕಷ್ಟ ಇಡೀ ಜಗತ್ತು ತಲ್ಲಣಗೊಳ್ಳತಕ್ಕಂಥ ಪರಿಸ್ಥಿತಿಯಲ್ಲಿ ಆ ವಿಟ್ಲ ಪಂಚಲಿಂಗೇಶ್ವರನ ದೇಶಕ್ಕೆ ಎಲ್ಲ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಕೊಡಲಿ. ಉದ್ಯಮ ಕ್ಷೇತ್ರ, ವ್ಯವಹಾರ ಕ್ಷೇತ್ರ, ಕೃಷಿ ಕ್ಷೇತ್ರ, ಉದ್ಯೋಗ ಕ್ಷೇತ್ರಕ್ಕೆ ಬರತಕ್ಕಂಥ ಸಂಕಷ್ಟದಿಂದ ಎಷ್ಟೋ ಸಂಸಾರಗಳು ಇವತ್ತು ವೇದನೆಯನ್ನು ಅನುಭವಿಸ್ತಕ್ಕಂಥ ಈ ಕಾಲ ಪರಿಸ್ಥಿತಿಯಲ್ಲಿ ಒಳ್ಳೆ ರೀತಿಯ ಯಶಸ್ವಿಯಾಗಿ ಈ ಕಾರ್ಯಕ್ರಮಗಳು ನೆರವೇರ್ತಕ್ಕಂಥ ನೆಲೆಯಲ್ಲಿ ಜಾತ್ರೋತ್ಸವ ಇವತ್ತಿನ ಮೊದಲುಗೊಂಡು 21ನೇ ತಾರೀಕು ತಕ್ಕ ನಡೆಯತಕ್ಕಂಥ ಎಲ್ಲ ಜಾತ್ರೆಯಲ್ಲಿ ಯಾವುದೇ ಒಂದು ರೋಗ ರುಜಿನಗಳು, ಕಾಯಿಲೆಗಳೆಲ್ಲ ದೂರಾಗಿ ಇಡೀ ದೇಶಕ್ಕೆ, ರಾಷ್ಟ್ರಕ್ಕೆ ಆ ವಿಟ್ಲ ಉಳ್ಳಾಲ್ತಿ ಪಂಚಲಿಂಗೇಶ್ವರನ ಸದಾ ಶ್ರೇಯೋಭಿವೃದ್ಧಿ ನಡೆಸ್ಕೊಡ್ಲಿ. ಮುಂದಿನ ದಿವಸದಲ್ಲಿ ವಿಟ್ಲ ಸೀಮೆಯ ಜನತೆ ಮತ್ತು ಈ ದೇಶ, ರಾಷ್ಟ್ರಕ್ಕೆ ಬರತಕ್ಕಂಥ ಎಲ್ಲ ಸಂಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ.